ರಾಜ್ಯ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಿರುಸಿನ ಮತದಾನ ನಡೆಯುತ್ತಾ ಇದೆ. ಮಂಗಳೂರು ಕ್ಷೇತ್ರದಲ್ಲಿ ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಅವರು ಇಂದು ಬೆಳಗ್ಗೆ ಉಳ್ಳಾಲ ನಗರಸಭೆಯಲ್ಲಿ ಮತದಾನ ಮಾಡಿದರು. ಸರತಿ ಸಾಲಿನಲ್ಲಿ ನಿಂತು ಶಾಸಕ ಯುಟಿ ಖಾದರ್ ಅವರು ಮತ ಚಲಾಯಿಸಿದರು. ಮಧ್ಯಾಹ್ನ ಇಬ್ಬರು ಬರೋದು ಸ್ವಪ್ನ ವರ್ಕಲ್ಲಿ ಸಿಸ್ಟಮ್ ಇದಲ್ಲೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಂಜುನಾಥ್ ಭಂಡಾರಿ ಅವರಿಗೆ ನಮ್ಮೆಲ್ಲ ಮತವನ್ನು ಚಲಾಯಿಸಿ ನಾವಿವತ್ತು ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಂಜುನಾಥ್ ಭಂಡಾರಿ ಅವರ ಗೆಲುವು ಬರೀ ಗೆಲುವು ಮಾತ್ರ ಅಲ್ಲ, ಅದೊಂದು ಗೌರವದ ಗೆಲುವು ಆಗ್ತದೆ. ಆ ಗೌರವ ಇಡೀ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಹೆಮ್ಮೆ ತರ ಒಂದು ವಿಚಾರ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಚುನಾವಣೆ ನಮಗೆ ಸಹಕಾರ ಕೊಟ್ಟಂತ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಯ ಸದಸ್ಯರು ಮತ್ತೆಲ್ಲ ಹಿರಿಯ ನಾಯಕರು ನಮಗೆ ಪರೋಕ್ಷವಾಗಿ ನಮ್ಮ ಇನ್ನು ಇಂಡಿಪೆಂಡೆಂಟ್ ಸದಸ್ಯರಿರಲಿ, ಬೇರೆ ಪಕ್ಷದ ಸದಸ್ಯರಿರಲಿ, ಯಾರೆಲ್ಲ ಇವತ್ತೊಂದು ವಿಶೇಷಗಳಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರ ಅವರಿಗೆ ಕೂಡ ನಾವು ಕರ್ತವ್ಯ ಪೂರಕವಾಗಿ ನಾವು ಇವತ್ತು ನಮ್ಮ ಧನ್ಯವಾದ ನಾವು ಇವತ್ತು ಸಲ್ಲಿಸ್ತೇವೆ.